ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ KGF ಚಾಪ್ಟರ್ 2 ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡ್ಕೊಂಬರೋಣ. ಹಾಗೆ ಅದಕ್ಕೂ ಹೆಚ್ಚಾಗಿ ಪ್ರಪಂಚದ ಅತಿ ದೊಡ್ಡ LED ಸ್ಕ್ರೀನ್ ಉಳ್ಳಂತಹ ನಮ್ಮ MG ರೋಡಿನ ಶಂಕರ್ನಾಗ್ ಚಿತ್ರಮಂದಿರದಲ್ಲಿ KGF ಚಾಪ್ಟರ್ 2 ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ, ಸ್ವಾಗತ್ ಶಂಕರ್ನಾಗ್ ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. ದಿನ 4 ಪ್ರದರ್ಶನಗಳಲ್ಲಿ ಇಲ್ಲಿ KGF ಚಾಪ್ಟರ್ 2 ಸಿನಿಮಾ ಪ್ರದರ್ಶನ ಕಾಣುತ್ತೆ. ಬೆಳಗ್ಗೆ 5 ಗಂಟೆಗೆ KGF ಸಿನಿಮಾಗೆ ಇಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ ನೀವೊಮ್ಮೆ ಬೆಚ್ಚಿ ಬೀಳ್ತೀರಾ. ಯಾಕಂತ ಹೇಳಿದ್ರೆ ಇದು ಜಗತ್ತಿನ ಅತಿ ದೊಡ್ಡ LED ಸ್ಕ್ರೀನ್. ಇಲ್ಲಿ ಇತರ ಚಿತ್ರಮಂದಿರಗಳಿಗಿಂತ ಟಿಕೆಟ್ ಸ್ವಲ್ಪ ಹೆಚ್ಚಾಗಿ ಇರುತ್ತೆ, ಸ್ವಲ್ಪ ಅಂತಲ್ಲ ಸಿಕ್ಕಾಪಟ್ಟೆ ಹೆಚ್ಚಾಗಿ ಇರುತ್ತೆ. ನಾರ್ಮಲ್ ಸಿನಿಮಾಗೇನೆ 600 ರೂಪಾಯಿ ಗೋಲ್ಡ್ ಕ್ಲಾಸ್ ಅಲ್ಲಿ ಇರುತ್ತೆ. ಅಂಥದ್ರಲ್ಲಿ ಈ KGF ಸಿನಿಮಾಗೆ ಬೆಳಗ್ಗೆ 5 ಗಂಟೆಯ ಪ್ರದರ್ಶನಕ್ಕೆ ಬರೋಬ್ಬರಿ 2,000 ರೂಪಾಯಿ. ಇಲ್ಲಿ ಟಿಕೆಟ್ ಆರಂಭವಾಗೋದೇ 800 ರೂಪಾಯಿಯಿಂದ. ಅದಾದ ಬಳಿಕ 1,200 ರೂಪಾಯಿ ಗೋಲ್ಡ್ ಕ್ಲಾಸ್, ಹಾಗೆ ಗೋಲ್ಡ್ ರ್ಯಾಂಕ್ 2,000 ರೂಪಾಯಿ. ಹೀಗೆ ಒಟ್ಟು 3 ವಿಭಿನ್ನ ರೀತಿಯ ಪ್ರೈಸ್ ಅನ್ನು ಇಲ್ಲಿ ಕಾಣಬಹುದು. ಇದು 5 ಗಂಟೆ ಪ್ರದರ್ಶನ. ಹೀಗಾಗಿ ಇಲ್ಲಿ ಜನಗಳು ನಾರ್ಮಲ್ ಆಗಿ ಬರೋದೇ ಸ್ವಲ್ಪ ಕಮ್ಮಿ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸಿನಿಮಾಗಳಿಗೆ ಅಷ್ಟೇ ಇಲ್ಲಿ ಹೌಸ್ಫುಲ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಮಿಕ್ಕಿರುವಂತಹ ಸಿನಿಮಾಗಳಿಗೆ ಹೌಸ್ಫುಲ್ ಆಗೋದು ತೀರಾ ಕಡಿಮೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಟಿಕೆಟ್ ರೇಟೇ ಅಷ್ಟಿದೆ. ಹೀಗಿರಬೇಕಾದ್ರೆ KGF ಚಾಪ್ಟರ್ 2ಗೆ ಇಲ್ಲಿ ಟಿಕೆಟ್ ಇರುವಂಥದ್ದು 800, 1,200 ಹಾಗೆ 2,000 ರೂಪಾಯಿ. ಆದರೂ 5 ಗಂಟೆಯ ಬೆಳಗಿನ ಶೋನಲ್ಲಿ 39 ಸೀಟ್ಗಳಷ್ಟೇ ಬಾಕಿ ಇದೆ. ಅಂದರೆ ನೀವೇ ಊಹಿಸಿಕೊಳ್ಳಿ ಈ ಚಿತ್ರಕ್ಕೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ. ಇದಾದ ಬಳಿಕ 8:30 ಇನ್ನೊಂದು ಪ್ರದರ್ಶನ. ಇಲ್ಲಿ ಟಿಕೆಟ್ ಸ್ವಲ್ಪ ಕಡಿಮೆ ಇದೆ, 600 ರೂಪಾಯಿಯಿಂದ ಟಿಕೆಟ್ ಪ್ರೈಸ್ ಆರಂಭವಾಗುತ್ತೆ. ಹಾಗೆ ಗೋಲ್ಡ್ ಕ್ಲಾಸಿಗೆ 800, ಹಾಗೆ ಗೋಲ್ಡ್ ಲ್ಯಾನ್ಸ್ಗೆ 1,200 ರೂಪಾಯಿ. ಇನ್ನು ಸಂಜೆ 3:15 ಪ್ರದರ್ಶನ ಸೇಮ್ ರೇಟ್. ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಫುಲ್. ಹಿಂಭಾಗ ಅಂದ್ರೆ ಬಾಲ್ಕನಿ ಈ ಗೋಲ್ಡ್ ಕ್ಲಾಸ್ ಮತ್ತು ಗೋಲ್ಡ್ ಲ್ಯಾನ್ಸ್ ಇರೋದು ಬಾಲ್ಕನಿಯಲ್ಲಿ. ಈ ಬಾಲ್ಕನಿಯಲ್ಲಿ ಕೇವಲ 4 ಸೀಟುಗಳಷ್ಟೇ ಖಾಲಿ, ಮಿಕ್ಕಿರುವ ಸೀಟುಗಳೆಲ್ಲ ಫುಲ್ಲು. ಅಂದ್ರೆ ಜನಗಳು ಇಲ್ಲಿ ಹಣವನ್ನು ನೋಡ್ತಾ ಇಲ್ಲ, ಬದಲಾಗಿ ಕ್ವಾಲಿಟಿಯನ್ನು ನೋಡ್ತಾ ಇದ್ದಾರೆ. ಇನ್ನು ರಾತ್ರಿ 10 ಗಂಟೆಯ ಪ್ರದರ್ಶನವನ್ನು ನೋಡೋದಾದ್ರೂ ಕೂಡ ಅಷ್ಟೇ ಟಿಕೆಟ್ ರೇಟ್ ಸೇಮ್ ಇದೆ, 600 ರೂಪಾಯಿ, 800 ರೂಪಾಯಿ, 1,200 ರೂಪಾಯಿ. ನಮಗೇನು ಈ ಪ್ರೈಸ್ ಈ ಚಿತ್ರಮಂದಿರದಲ್ಲಿ ಅಚ್ಚರಿ ಅಂತ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಈ ಚಿತ್ರಮಂದಿರವಿದು. ಇದು ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತಹ LED ಪರದೆಯನ್ನು ಹೊಂದಿರುವಂತಹ ಚಿತ್ರಮಂದಿರ. ನೋಡಿ, ರಾತ್ರಿ 10 ಗಂಟೆ ಪ್ರದರ್ಶನ ಕೂಡ ಅಷ್ಟೇ ಬಾಲ್ಕನಿ ಫುಲ್ ಆಗಿದೆ. ಕೇವಲ ಬೆರಳೆಣಿಕೆಯ ಸೀಟುಗಳಷ್ಟೇ ಬಾಕಿ ಇದೆ. ಇದು ಯಾವ ಕ್ಷಣದಲ್ಲೂ ಬೇಕಾದ್ರೆ ಇದು ಫುಲ್ ಆಗ್ಬೋದು. ಒಂದು ಕಾಲದಲ್ಲಿ ಈ ಚಿತ್ರಮಂದಿರ ಪಕ್ಕ ಇಂಗ್ಲಿಷ್ ಸಿನಿಮಾಗಳ ಅಡ್ಡ. ಹಿಂದೆ ಈ ಚಿತ್ರಮಂದಿರದ ಹೆಸರು ಸಿಂಫೋನಿ ಅಂತ ಆಗಿತ್ತು. ಆ ಬಳಿಕ ಇದು ಶಂಕರ್ನಾಗ್ ಅಂತ ಹೆಸರಾಯಿತು. ಫೇಮ್ನವರು ಈ ಚಿತ್ರಮಂದಿರವನ್ನು ಗುತ್ತಿಗೆ ಪಡ್ಕೊಂಡ ಬಳಿಕ ಫೇಮ್ ಶಂಕರ್ನಾಗ್ ಆಯಿತು. ಹಾಗೆ ಇದೀಗ ಪ್ರಸ್ತುತ ಸ್ವಾಗತ್ ಅವರ ಒಡೆತನದಲ್ಲಿದೆ. ಹೀಗಾಗಿ ಇದು ಸ್ವಾಗತ್ ಶಂಕರ್ನಾಗ್ ಅನ್ನೋ ಹೆಸರನ್ನು ಪಡ್ಕೊಂಡಿದೆ. ಈ ಸ್ವಾಗತ್ ಶಂಕರ್ನಾಗ್ ಚಿತ್ರಮಂದಿರದಲ್ಲಿ ಇನ್ನೊಂದು ಸಿನಿಮಾ ಇದೆ, ಅದೇ ತಮಿಳಿನ ಬೀಸ್ಟ್. ನೀವೆಲ್ಲಿ ಊಹಿಸ್ಕೊಳ್ಳಿ, ಪರದೆ ಮೇಲೆ ಕಾಣ್ತಾ ಇದೆ. KGFಗೆ 4 ಪ್ರದರ್ಶನ, ಹಾಗೆ ಬೀಸ್ಟ್ಗೆ 2 ಪ್ರದರ್ಶನ. KGF 4ಕ್ಕೆ 4 ಪ್ರದರ್ಶನ ಕೂಡ ಆಲ್ಮೋಸ್ಟ್ ಫುಲ್ ಅಂತ ತೋರಿಸ್ತಾ ಇದೆ. ಆದರೆ ಬೀಸ್ಟ್ ಖಾಲಿ. ನೋಡಿ ಬೀಸ್ಟಿಗೆ ಯಾವ ಮಟ್ಟಕ್ಕೆ ಇಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ನೋಡಿ. 12 ಗಂಟೆ ಪ್ರದರ್ಶನ. ಇದು ಸಂಜೆ 6:45 ಪ್ರದರ್ಶನ. ಎಲ್ಲ ಖಾಲಿ. ಆರಾಮ್ಸೆ ಇಲ್ಲಿ ಬೀಸ್ಟ್ ಸಿನಿಮಾಗೆ ಟಿಕೆಟ್ ಸಿಗುತ್ತೆ. ಇದು ಯಾವ ಸಂದರ್ಭದಲ್ಲೂ ಬೇಕಾದರೂ ಈ ಬೀಸ್ಟ್ ಪ್ರದರ್ಶನವನ್ನು ಕ್ಯಾನ್ಸಲ್ ಮಾಡಿ ಆ ಸಮಯದಲ್ಲಿ KGF ಅನ್ನು ಪ್ರದರ್ಶನ ಮಾಡಿಯೇ ಮಾಡ್ತಾರೆ, ಹೇಳಕ್ಕಾಗಲ್ಲ. ಇಂತಹ ಸಂದರ್ಭ ಅತಿ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಅದು ಎಷ್ಟೋ ಮಲ್ಟಿ ಸ್ಕ್ರೀನ್ಗಳಲ್ಲಿ ಇಂತಹ ಪ್ರಮೇಯ ನಡೆಯುತ್ತೆ. ಅದೆಷ್ಟೋ ಸಿನಿಮಾಗಳ ಪ್ರದರ್ಶನ ರದ್ದಾಗಿದ್ದೂ ಇದೆ. ಆ ಸಮಯಕ್ಕೆ ಬೇರೆ ಸಿನಿಮಾದ ಪ್ರದರ್ಶನವನ್ನು ಹಾಕಿದ್ದೂ ಇದೆ. ಹೀಗಾಗಿ ಇಲ್ಲಿ ಬೀಟ್ ಸಿನಿಮಾಗೆ ಯಾವುದೇ ಮಟ್ಟದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇಲ್ಲ. ಕೇವಲ ಕೆಲವೇ ಸೀಟ್ಗಳಷ್ಟೇ ಇಲ್ಲಿ ಭರ್ತಿಯಾಗಿರೋದು ಬಿಟ್ಟರೆ ಮಿಕ್ಕವೆಲ್ಲ ಖಾಲಿ. ಅದು 12 ಗಂಟೆ ಪ್ರದರ್ಶನ ಆಗಿರ್ಬೋದು, ಹಾಗೆ 6:45 ಪ್ರದರ್ಶನ ಆಗಿರ್ಬೋದು. ಆದರೆ KGFಗೆ ಆ ಥರ ಇಲ್ಲ. KGFಗೆ ಇಲ್ಲಿ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ಟಿಕೆಟ್ ಪ್ರೈಸನ್ನು ನೋಡ್ತಾ ಇಲ್ಲ. 1,200 ರೂಪಾಯಿ ಟಿಕೆಟ್ ಆದರೂ ಕೂಡ ಇಲ್ಲಿ ಜನಗಳು ನೋಡ್ತಾರೆ. 2,000 ಆದರೂ ಕೂಡ KGF ಸಿನಿಮಾಗೆ ಜೈ ಹೋ ಅಂತಿದ್ದಾರೆ. ಹೀಗಾಗಿ ಸ್ವಾಗತ್ ಶಂಕರ್ನಾಗ್
ಈ ಸ್ವಾಗತ್ ಶಂಕರ್ನಾಗ್ ಚಿತ್ರಮಂದಿರದಲ್ಲಿ ಬೀಸ್ಟ್ ಊಸ್ಟ್ ಆಗಿದೆ. KGFಗೆ ಜೈ ಹೋ ಅಂತಿದ್ದಾರೆ. ಇದೇ ರೀತಿ ಪ್ರತಿಕ್ರಿಯೆ ಕೇವಲ ಈ ಶಂಕರ್ನಾಗ್ ಚಿತ್ರಮಂದಿರದಲ್ಲಿ ಅಂತಲ್ಲ, ರಾಜ್ಯ ದೇಶ ಪ್ರಪಂಚದಾದ್ಯಂತ ವ್ಯಕ್ತವಾಗ್ತಿದೆ. ಅದೇನೇ ಇರಲಿ, ನಮ್ಮ KGF ಸಿನಿಮಾಗೆ ಒಳ್ಳೆಯದಾಗಲಿ, ಹಾಗೆ ಇಡೀ ಪ್ರಪಂಚದ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗ ನೋಡುವಂತೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.